ಪಿಂಗಾರ ಕನ್ನಡ ಸುದ್ದಿ ಪತ್ರಿಕೆ ವತಿಯಿಂದ ನೀಡುತ್ತಿರುವ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಯ 2018ನೇ ಸಾಲಿನ ಪ್ರಶಸ್ತಿಯು ಸಾಮಾಜಿಕ ಕಾರ್ಯಕರ್ತ ರೋಷನ್ ಡಿಸೋಜಾ ಅವರಿಗೆ ಲಭಿಸಿದೆ. ನವೆಂಬರ್ 13ರಂದು ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಯ್ಕೆ ಸಮಿತಿಯ ಸಂಚಾಲಕರಾಗಿರುವ ಹರಿಕೃಷ್ಣ ಪುನರೂರು ಅವರು ಮಾತನಾಡಿ, ಸಾಮಾಜಿಕ ಕಾರ್ಯಕರ್ತರಾಗಿರುವ ಬೆಳ್ಮಣ್ ರೋಷನ್ ಡಿಸೋಜಾ ಅವರು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವುದರಲ್ಲಿ ಹ್ಯುಮ್ಯಾನಿಟಿ ಎನ್ನುವ ಸ್ವಯಂ ಸೇವಾ ಸಂಸ್ಥೆಯನ್ನು ಆರಂಭಿಸಿ ದಾನಿಗಳ ಮೂಲಕ ಆಸಕ್ತರಿಗೆ ಸಹಾಯ ಹಸ್ತ ನೀಡುತ್ತಾ ಬಂದಿದ್ದಾರೆ ಎಂದು ಹೇಳಿದರು. ಆಶೆಪಟ್ಟವರಿಗೆ ಬರುವುದಲ್ಲ, ಸರಿಯಾಗಿ ಸೇವೆ ಮಾಡಿದವರನ್ನು ಗುರುತಿಸಿಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಒಳ್ಳೆಯ ರೀತಿಯ ಒಂದು ಕಂಪನಿ ಇದೆ. ಆ ಕಂಪನಿಯಲ್ಲಿ ತೀರ್ಮಾನ ಮಾಡಿ ಯಾರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದರ ಬಗ್ಗೆ ತಿಳಿಸಲಿಕ್ಕೆ ಗುರುತಿಸುವಂಥ ಕಾರ್ಯಕ್ರಮ. 13 ವರ್ಷದಿಂದ ಒಳ್ಳೆಯ ಜನಗಳನ್ನು ಗುರುತಿಸಲಾಗಿದೆ. 14 ವರ್ಷ ನಾವು ಮತ್ತೆ ಗುರುತಿಸಿದ್ದೇವೆ. ಅವರಿಗೆ ಈಗ ಪ್ರಕಟಣೆ ಮಾಡಲಿಕ್ಕಿದ್ದಾರೆ. ಏನೇ ಇರಲಿ, ರಾಜ್ಯೋತ್ಸವ ಪ್ರಶಸ್ತಿಯ ರೀತಿಯಲ್ಲಿ ಇದಕ್ಕೆ ಒಂದು ಗೌರವ ಇದೆ. ಜನರ ಪ್ರಯೋಜನ ಪಡಿಬೇಕು. ಅದರಿಂದ ಯಾರಿಗೆ ಪ್ರಶಸ್ತಿ ಬಂದ ಅವರಿಗೆ ಕೆಲಸ ಮಾಡಲಿಕ್ಕೆ ಇನ್ನೊಂದು ಉತ್ಸಾಹ ಪ್ರೋತ್ಸಾಹ ಬರ್ತದೆ. ಯಾಕಂದರೆ ನನ್ನ ಮಾಡಿದ ಕೆಲಸವನ್ನು ಸಮಾಜ ಗುರುತಿಸ್ತದೆ ಅಂತ ಭಾವನೆ ಬಂದಾಗ ಇನ್ನೊಂದು ಕೆಲಸ ಮಾಡಲು ಉತ್ಸಾಹ ಬರ್ತದೆ. ಇವತ್ತಂಥ ಒಂದು ಉತ್ಸಾಹ ಇದೆ ನಮಗೆ. ಆನಂತರ ಆಯ್ಕೆ ಸಮಿತಿಯ ಸಂಚಾಲಕರಾಗಿರುವ ರಾಯ್ ಕ್ಯಾಸ್ತುಲಿನೋ ಅವರು ಮಾತನಾಡಿ, ನವೆಂಬರ್ 13ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಧರ್ಮಾಧ್ಯಕ್ಷ ವಂದನೀಯ ಡಾ ಪೀಟರ್ ಪೌಲ್ ಸಲ್ಡಾನಾ ಅಧ್ಯಕ್ಷತೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಕೇಮಾರು ಸಾಂದೀಪನಿ ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ, ಶಾಸಕರಾದ ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ, ಮಾಜಿ ಶಾಸಕ ಚಿಯಾ ಲೋಬೋ, ಎಸ್ಡಿಪಿ ರಾಜ್ಯಾಧ್ಯಕ್ಷ ಎಲಿಯಾಸ್ ಮೊಹಮ್ಮದ್ ತುಂಬೆ ಸೇರಿದಂತೆ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಇನ್ನು ಈ ಬಾರಿ ಪ್ರಶಸ್ತಿಗೆ 30ಕ್ಕೂ ಅಧಿಕ ಅರ್ಜಿ ಬಂದಿದ್ದು, ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಬೆಳ್ಮಣ್ ರೋಷನ್ ಡಿಸೋಜಾ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು. ನಾವು ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡುವಾಗ, ಪ್ರಶಸ್ತಿಗೆ ಅರ್ಹ ವ್ಯಕ್ತಿಯನ್ನು ಆಯ್ಕೆ ಮಾಡುವಾಗ ಬರೀ ಅವರು ಏನು ಸಮಾಜ ಸೇವೆ ಕೆಲಸ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಅವರು ಉಪಕಾರ ಆಗಿದ್ದಾರೆ, ಇದೆಲ್ಲ ಮಾನದಂಡವನ್ನು ಇಟ್ಟುಕೊಂಡು ನಾವು ಈ ಆಯ್ಕೆಯನ್ನು ನಾವು ಮಾಡ್ತೇವೆ. ಈ ಸಲ ನಾವು ಬೆಳ್ಮಾನಿನ ರೋಷನ್ ಡಿಸೋಜಾ ಎಂಬ ಯುವಕ, 38 ವರ್ಷದ ಒಬ್ಬ ಯುವಕನನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಬಹುಶಃ ನಿಮಗೆಲ್ಲರಿಗೆ ಅವರ ಬಗ್ಗೆ ತಿಳುವಳಿಕೆ ಇರಬಹುದು. ಭಾಳ ಒಂದು ಸಣ್ಣ ಪ್ರಾಯದಲ್ಲಿ ಇವರಿಗೆ 180ಗಿಂತ ಹೆಚ್ಚಿಗೆ ಜನರಿಗೆ ಸಹಾಯ ಹಸ್ತವನ್ನು ಅವರು ನೀಡಿದ್ದಾರೆ. ಅವರು ಈ 180 ಜನಕ್ಕೆ ಬಹುಶಃ 2.5 ಕೋಟಿಗಿಂತ ಹೆಚ್ಚು ಹಣವನ್ನು ಹಂಚಿದ್ದಾರೆ. ಪಿಂಗಾರ ಪತ್ರಿಕೆಯ ಸಂಪಾದಕ ಹಾಗೂ ಆಯ್ಕೆ ಸಮಿತಿಯ ಸಂಚಾಲಕರಾಗಿರುವ ರೇಮಂಡ್ ಡಿಕುನ್ ಅವರು ಮಾತನಾಡಿ, ಪಿಂಗಾರ ಕನ್ನಡ ಸುದ್ದಿ ಪತ್ರಿಕೆ ಪಿಂಗಾರ ಬಳಗದ ವತಿಯಿಂದ ಕಳೆದ ಹಲವಾರು ವರ್ಷಗಳಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಮಹಾನ್ ವ್ಯಕ್ತಿಗಳಿಗೆ, ರಾಜಕೀಯ ಹಾಗೂ ಇನ್ನಿತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ವಿ4 ನ್ಯೂಸ್ ಸಹಭಾಗಿತ್ವದಲ್ಲಿ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತಿದ್ದು, ಇದೇ ವೇದಿಕೆಯಲ್ಲಿ ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ನಡೆಯಲಿದೆ ಎಂದು ಹೇಳಿದರು. 4 ಗಂಟೆಗೆ ನಾವು ನಮ್ಮ ಕಾರ್ಯಕ್ರಮ ಆರಂಭಿಸುತ್ತೆ. ಮತ್ತೆ CPL ಕಾರ್ಯಕ್ರಮ ವಿ4ನವರು, ನಮ್ಮ ಲಕ್ಷ್ಮಣ್ ಕುಂದಾರ್ ಅವರ ಆಡಳಿತದ ವಿ4 ನ್ಯೂಸ್ನವರು ನಡೆಸ್ತಾರೆ. ನಮ್ಮ ಕಾರ್ಯಕ್ರಮ ಮೊದಲು 4ರಿಂದ 5:30 ಗಂಟೆವರೆಗೆ ನಾವು ನಡೆಸ್ತೇವೆ. ಅದರ ನಂತರ ಅದರ ಕಂಟಿನ್ಯೂಷನ್ ಆಗಿ CPL ಅನ್ನು ಅವರು ನಡೆಸ್ತಾರೆ. ಈ ಇಡೀ ಪ್ರಕ್ರಿಯೆಯಲ್ಲಿ ನಮಗೆ ನಮ್ಮ ಬಂಧುಗಳಾದ ನೀವೆಲ್ಲ ಜೊತೆಗಿರಬೇಕು, ಬೇರೆ ಏನಿಲ್ಲ. ನಾವೆಲ್ಲ ಒಟ್ಟಿಗೆ ಇಡೀ ವರ್ಷ ಕೆಲಸ ಮಾಡಿ ವರ್ಷಕ್ಕೊಮ್ಮೆ ನಾವು ಸ್ಟೇಜಿಗೆ ಬರೋದು. ನೀವೆಲ್ಲ ನಮ್ಮ ಒಟ್ಟಿಗೆ ಇರಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಒಟ್ಟಿಗೆ ಕಾರ್ಯಕ್ರಮ ಮಾಡುವಲ್ಲಿ ಸಹಕರಿಸಬೇಕು ಮತ್ತು ಇದರ ಯಾರಿಗೆ ಅರ್ಹರಿದ್ದಾರೆ ಅವರಿಗೆ ಪ್ರಚಾರ ಕೊಡಲಿಕ್ಕೆ ಸಹಕಾರ ನೀಡಬೇಕು. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ನ ಪೂರ್ವ ಜನರಲ್ ಮ್ಯಾನೇಜರ್ ಸಿಜಿ ಪಿಂಟೋ ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.